ನಮ್ಮ ಹಿರಿಯ ಪತ್ರಕರ್ತರಾಗಿರುವಂತಹ ಮತ್ತು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಲೈನಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ ನಮಸ್ಕಾರ. ನಮಸ್ಕಾರ, ಹೇಳಿ. ಲಕ್ಷ್ಮೀನಾರಾಯಣ, ಇದು ಚರ್ಚೆ ನಡೀತಾ ಇದೆ E20 ಬಗ್ಗೆ. ಉದಯಾಚಾರ್ಯರಿದ್ದಾರೆ, ಆಮೇಲೆ ಅವಿನಾಶ್ ಸೋರಣ ಇದ್ದಾರೆ. ಈಗ E20 ವಿಚಾರಕ್ಕೆ ಬಂದಾಗ ಈಗ ಮಾರ್ಕೆಟ್ನಲ್ಲಿ ಜನಾಭಿಪ್ರಾಯ ಹೇಗಿದೆ ಅಂತ? ಸರ್, ಇವತ್ತು ಈ ಎಥನಾಲ್ ಏನು ಪೆಟ್ರೋಲ್ ನಲ್ಲಿ ಒಂದು ಮಿಶ್ರಣ ಮಾಡ್ತಾ ಇದ್ದಾರೆ, ಆ ಒಂದು ವಿಚಾರದಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಒಂದು ರೀತಿಯಲ್ಲಿ ಜಂಜಿ ಏನು ದೆಹಲಿಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಹಂತದ ಪ್ರತಿಭಟನೆ ಮುಗ್ದ ಕೂಡಲೇ ಇವತ್ತು ಎರಡನೇ ಹಂತವಾಗಿ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿದೆ. ಅವುಗಳನ್ನ ಪುನರ್ ವಿಮರ್ಶೆ ಮಾಡುವಂತ ಕೆಲಸಗಳು ಇವತ್ತು ದೇಶದಾದ್ಯಂತ ನಡೀತಾ ಇದೆ. ಮುಖ್ಯವಾಗಿ ಇವತ್ತು E20 ವಿವಾದ, ಯಾಕಂದ್ರೆ ಪ್ರಮುಖವಾಗಿ ನಮ್ಮ ಜನಗಳ ಒಂದು ಏನು ನಡುವಿನಲ್ಲಿ ನಾವು ಏನು ಮಾಹಿತಿಯನ್ನು ತಗೊಳ್ತೇವೆ, ಅವರ ಒಂದು ಹಂತದಲ್ಲಿ ಏನಂದ್ರೆ ನಮ್ಗೆ E20 ಬಂದ ನಂತರ ಏನು ಅವರು ದರ ಕಡಿಮೆ ಮಾಡಿರ್ಬೋದು, ಅದರ ವಿಚಾರದಲ್ಲಿ ಅವರು ಹೆಚ್ಚಾಗಿ ಮಾತಾಡದೇ ಇದ್ರು. ಇವತ್ತು ಮೈಲೇಜ್ ನಮ್ಗೆ 10-15% ಕಡಿಮೆ ಆಗ್ತಾ ಇದೆ ಅನ್ನತಕ್ಕಂತ ಒಂದು ದೂರು. ಮಧ್ಯ ಮಧ್ಯದಲ್ಲಿ ವಾಹನಗಳು ಹೆಚ್ಚು ಬಾರಿ ನಿಲ್ತದೆ, ಮತ್ತೆ ಏನು ಒಂದೇ ಸ್ಪೀಡ್ ಅಲ್ಲಿ ಹೋಗುವಂತಹ ಸಂದರ್ಭ ಅಚಾನಕ್ ಆಗಿ ತಮ್ಮ ಹಿಡಿತವನ್ನ ಕಳ್ಕೊಳ್ತಾ ಇದೆ, ಏಕ್ದಮ್ ಸ್ಲೋ ಆಗ್ತಾ ಇದೆ ಅನ್ನತಕ್ಕಂತ ವಿಚಾರ ಎರಡನೇದು. ಆದ್ರೆ ಇಲ್ಲಿ ಹಳೆ ವಾಹನಗಳ ಮಾಲೀಕರ ಏನು ದೂರುಗಳಿದೆ ಅದು ಪದೇ ಪದೇ ಬರ್ತಾ ಇದೆ. ಇದಕ್ಕೆ ಅವರ ಕೊಟ್ಟ ಕಾರಣ ಅಂತಂದ್ರೆ ಸರ್ಕಾರ ನಮ್ಮನ್ನ ಕೇಳದೆ ತೀರ್ಮಾನ ಮಾಡ್ಬಿಟ್ಟಿದೆ, ನೇರವಾಗಿ ಎಥನಾಲ್ ಮಿಶ್ರಣ ನಿಮ್ಗೆ ಕಡಿಮೆ ದರದಲ್ಲಿ ಕೊಡ್ತೇವೆ ಅನ್ನತಕ್ಕಂತ ಒಂದು ಪ್ರಚಾರವನ್ನ ಮಾಡಿ ನೇರವಾಗಿ ಪೆಟ್ರೋಲ್ ಅನ್ನ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಇವತ್ತು ಕೇಳ್ತಾ ಬರ್ತಾ ಇದೆ. ಆದ್ರೆ ಇವತ್ತು ಏನು ದೆಹಲಿಯಲ್ಲಿ ಒಂದು ಪ್ರತಿಭಟನೆ ಆದ ಬಳಿಕ ಇವತ್ತು ನಾವು ಇನ್ಸ್ಟಾಗ್ರಾಮ್ ಅನ್ನ ಗಮನಿಸಿದ್ರೆ, ಎಕ್ಸ್ ನಲ್ಲಿ ಗಮನಿಸಿದ್ರೆ ಒಂದು ರೀತಿಯ ಮೀಮ್ ಟ್ರೆಂಡ್ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಗಯಾ ಅಬ್ಕಿ ಬಾರ್ ಗಡ್ಕರಿ ಬಾಹರ್ ಅನ್ನತಕ್ಕಂಥ ಟೈಪ್ ಟ್ರೋಲ್ ಇವತ್ತು ಅದು ಒಂದು ರೀತಿಯಲ್ಲಿ ಇವತ್ತು ಸಣ್ಣ ಪ್ರಮಾಣದಲ್ಲಿ ಆಗಿದ್ರು ಕೂಡ ಮುಂದಿನ ದಿನಗಳಲ್ಲಿ ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ ಅದರ ಒಂದು ಏನು ಫಾಲೋವರ್ಸ್ ಖಂಡಿತವಾಗಿ ಬೆಳೀತಾರೆ, ಅದರಲ್ಲಿ ಅವರ ಹಿಂದೆ ಹೋಗ್ತಾರ ಇಲ್ಲ ಅನ್ನಂತ ಒಂದು ವಿಚಾರ ಅದು ಎರಡನೇದು. ಆದ್ರೆ ಇವತ್ತು ವಾಹನದ ಮಾಲೀಕರ ಸಂಘ ಕೂಡ ಟ್ಯಾಕ್ಸಿ ಇರ್ಬೋದು, ಟೂರಿಸ್ಟ್ ಇರ್ಬೋದು, ಕಮರ್ಷಿಯಲ್ ವಾಹನದ ಇರ್ಬೋದು, ಅವರು ಒಂದು ರೀತಿಯಲ್ಲಿ ವಿಶೇಷವಾಗಿ ನಮ್ಗೆ ಖರ್ಚು ಜಾಸ್ತಿ ಆಗ್ತಾ ಇದೆ, ನಮ್ಗೆ ನಷ್ಟ ಆಗ್ತಾ ಇದೆ, ವಾಹನಗಳು ಪದೇ ಪದೇ ರಿಪೇರಿ ಬರ್ತಾ ಇದೆ ಅನ್ನುವಂಥದ್ದು ಅದು ಈ ಎಥನಾಲ್ ನಿಂದ ಬರ್ತಾ ಇದೆಯಾ ಅನ್ನತಕ್ಕಂಥದ್ದು ಗ್ಯಾರೇಜಿನವರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಯಾಕಂದ್ರೆ ಅವರು ಬಹಳಷ್ಟು ವಾಹನಗಳನ್ನ ಓಡಿಸಿರ್ತಾರೆ. ಈ ಸಂದರ್ಭದಲ್ಲಿ ಅವರು ಏನು ದುರಸ್ತಿ ಮಾಡುವ ಸಂದರ್ಭದಲ್ಲಿ ಅವರೊಂದು ಏನು ತಮ್ಮ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಗಿರ್ಬೋದು, ಈ E20 ಪೆಟ್ರೋಲ್ ಬಂದ ನಂತರ ನನ್ನ ವಾಹನ ಆಗಾಗ ನಿಲ್ತಾ ಇದೆ, ಇದು ಕೂಡ ಆಗಿರ್ಬಹುದು ಅನ್ನತಕ್ಕಂತ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಏನು ಸಮಾಜದಲ್ಲಿ ಈ ಒಂದು E20ಯ ಬಗ್ಗೆ 100% ಜನರಿಗೆ ಹೊಂದಾಣಿಕೆ ಇಲ್ಲ ಪ್ರಕಾಶ್ ಅವರೇ. ಹಾಗೆ ಇನ್ನೊಂದು ಏನಂತಂದ್ರೆ ಈ ಹಿಂದೆ ಆರ್ಥಿಕ ವಿಷಯದಲ್ಲಿ ಬಂದಾಗ E20 ಪೆಟ್ರೋಲ್ ಏನು 102 ರೂಪಾಯಿಗೆ ಏನು ಕಡಿಮೆಗೆ ಸಿಗ್ತಾ ಇದೆ, ಒಂದು ವೇಳೆ ಪ್ಯೂರ್ ಪೆಟ್ರೋಲ್ ಆದ್ರೆ ಇದು ಹೆಚ್ಚಾಗಬಹುದು ಅನ್ನತಕ್ಕಂಥ ವಿಚಾರದಲ್ಲಿ ಕೂಡ. ಆದ್ರೆ ಎಲ್ಲಾ ಪಂಪ್ಗಳಲ್ಲಿ ಒಂದೊಂದು ರೀತಿಯಲ್ಲಿ ಎರಡೆರಡು ಕಡೆಯ ಹೊಡೆತವನ್ನ ಜನರು ಅನುಭವಿಸ್ತಾ ಇದ್ದಾರೆ. ಇವತ್ತು ಈ ಒಂದು ಸಮಾಜದಲ್ಲಿ ನಮ್ಗೆ ಪ್ಯೂರ್ ಪೆಟ್ರೋಲ್ ಅನ್ನ ಕೊಡಿ, ಈ ಎಥನಾಲ್ ಅನ್ನ ಹಾಕುವಾಗ ಅದರಲ್ಲಿ ಯಾವುದೆಲ್ಲ ಸಮಸ್ಯೆ ಇದೆ ಅನ್ನತಕ್ಕಂಥದ್ದನ್ನ ಪೆಟ್ರೋಲ್ ಏನು ಬಂಕ್ ನಲ್ಲಿ ನೀವು ಪಾಯಿಂಟ್ ಟು ಪಾಯಿಂಟ್ ಡಿಸ್ಪ್ಲೇ ಅನ್ನ ಮಾಡಬೇಕು ಅನ್ನತಕ್ಕಂತ ಆಗ್ರಹ ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇವತ್ತೊಂದು ರೀತಿಯಲ್ಲಿ ಸಂಘಟಿತ ಡಿಜಿಟಲ್ ಅಭಿಯಾನ E20 ಇದರಲ್ಲಿ ನಾವು ಗಮನಿಸಬಹುದು. ಅದು ನಮ್ಮ ಸ್ಥಳೀಯ ಗ್ರಾಮೀಣ ನಗರ ಮಟ್ಟದ ಏನು ಒಂದು ಯೂಟ್ಯೂಬರ್ಗಳಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾರೆಲ್ಲ ಸಕ್ರಿಯರಾಗಿರ್ತಾರೆ ಅವರೆಲ್ಲ ಒಂದು ರೀತಿಯಲ್ಲಿ ಅದರ ಬಗ್ಗೆ ಪ್ರಚಾರವನ್ನ ಇರಬಹುದು, ಅದರಿಂದ ಸಮಸ್ಯೆಗಳನ್ನ ಇರಬಹುದು, ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದು ರೀತಿಯಲ್ಲಿ ಎವರೇಜ್ ಏನು ಒಂದು ರೀತಿಯಲ್ಲಿ ಮಧ್ಯ ವಯಸ್ಕರು ಮತ್ತು ಹಿರಿಯರು ಅವರು ಇವತ್ತಿಗೂ ಕೂಡ E20 ಎಥನಾಲ್ ಬಗ್ಗೆ ಪರಾಮರ್ಶೆ ಮಾಡ್ತಾ ಇದ್ದಾರೆ ಹೊರತು ಅದರಿಂದ ನಮ್ಗೆ ನಷ್ಟ ಆಗ್ತಾ ಇದೆ, ಅದರಿಂದ ನಮ್ಮ ವಾಹನಗಳು ಹಾಳಾಗ್ತಾ ಇದೆ ಅನ್ನತಕ್ಕಂತ ನಿರ್ಧಾರಕ್ಕೆ ಬಂದಿಲ್ಲ. ಆದ್ರೆ ಈ ಕಿರಿ ವಯಸ್ಸಿನ ಮಕ್ಕಳು ಏನಿದ್ದಾರೆ ಇವತ್ತು ಒಂದು E20 ಇಂದ ಅವರಿಗೆ ಸರಿಯಾದ ಮಾಹಿತಿ ದೊರಕದ ಕಾರಣ E20 ಇಂದ ಸಮಸ್ಯೆ ಆಗಿದೆ ಅನ್ನತಕ್ಕಂತ ವಿಚಾರಗಳನ್ನ ಪದೇ ಪದೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮುಖ್ಯವಾಗಿ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರ E20 ವಿಚಾರದ ಬಗ್ಗೆ ಏನು ಕೇಂದ್ರದ ಏನು ಸಚಿವರು ಇರ್ಬೋದು
ಅದರ ಪ್ರಕಾರ ಇವತ್ತು ಈಗಲೂ ಕೂಡ ಸಮಯ ಮೀರಿಲ್ಲ. ಒಂದು ರೀತಿಯಲ್ಲಿ ಸ್ಪಷ್ಟವಾಗಿ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ E20ಯ ವಿಶೇಷತೆ ಏನು, ಪ್ಯೂರ್ ಪೆಟ್ರೋಲ್ ನ ವಿಶೇಷತೆ ಏನು, ಯಾವ ರೀತಿಯಲ್ಲಿ ವಾಹನಗಳಿಗೆ ಇದರಿಂದ ಲಾಭ ನಷ್ಟ ಅನ್ನತಕ್ಕಂಥದನ್ನ ಸ್ಪಷ್ಟವಾಗಿ ಎಲ್ಲಾ ಪೆಟ್ರೋಲ್ ಪಂಪ್ಗಳಲ್ಲಿ ಬಂಕ್ಗಳಲ್ಲಿ ಹಾಕ್ಬೇಕು ಅನ್ನತಕ್ಕಂತ ಒಂದು ಆಗ್ರಹ ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಪ್ರಕಾಶ್. ಅಲ್ಲ, ಮತ್ತೊಂದು ಈಗ ಜನಾಭಿಪ್ರಾಯ ಏನು ಬದಲಾಗಿದೆ ಇದರಿಂದಾಗಿ, ಅಥವಾ ಇದೊಂದು ಸುದ್ದಿಯಾಗಿ ಮಾರ್ಪಟ್ಟು ವಿರೋಧ ಪಕ್ಷದವರು ಎತ್ತಿಕೊಂಡಂತ ಸಬ್ಜೆಕ್ಟ್ ವಾಸ್ತವವಾಗಿ ಅಂತದಿಲ್ಲ, ಜನರ ಮನಸ್ಸಲ್ಲಿ ಏನಿದೆ? ಖಂಡಿತ ಇವತ್ತು ಏನು ನಾವು ಕಾಂಗ್ರೆಸ್ ಜನತಾ ಪಾರ್ಟಿಯ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರವನ್ನೇ ನಾವು ಉದಾಹರಣೆಯಾಗಿ ತಗೊಂಡ್ರೆ, ಮೊದಲಿಗೆ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಅಂದ್ರೆ ಅವರಿಗೆ ಒಂದು ರೀತಿಯಲ್ಲಿ ವಿಶ್ವಾಸ ಇತ್ತು, ಈ ನೀಟ್ ವಿಚಾರದಲ್ಲಿ ನಾವು ಅತ್ಯಂತ ಕಠಿಣ ಒಂದು ಕ್ರಮವನ್ನ ಕೈಗೊಂಡಿದ್ದೇವೆ, ಯಾರೆಲ್ಲ ಈ ಒಂದು ಸೋರಿಕೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನೆಲ್ಲ ನಾವು ಏನು ಕಾನೂನು ಪ್ರಕಾರವಾಗಿ ಬಂಧಿಸಿದ್ದೇವೆ, ಕಾನೂನು ಕ್ರಮವಾಗಿ ಜರುಗ್ತಾ ಇದೆ ಅಂತ. ಅದೇ ರೀತಿ ಅದನ್ನ ಮುಂದುವರಿಸಿಕೊಂಡು ಹೋದ್ರು. ಆದ್ರೆ ಇಲ್ಲಿ ಒಂದು ರೀತಿಯಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಹೊಣೆಗಾರಿಕೆಯನ್ನ ಕೇಂದ್ರ ಸಚಿವರು ಹೊರಬೇಕು ಅನ್ನತಕ್ಕಂತ ವಿಚಾರವು ಈ ಒಂದು ಜಂಜಿ ಮತ್ತು ಏನು ಯುವ ಏನು ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿ ಬಂದಾಗ ಹೆಚ್ಚಾಗಿ ಅದಕ್ಕೆ ಬೇರೆ ಪಕ್ಷಗಳೇ ಇರ್ಬೋದು, ಜನರು ಕೂಡ ಇರ್ಬೋದು, ಬಾಹ್ಯವಾಗಿ ಬೆಂಬಲ ಕೊಟ್ಟರು. ಇದರಿಂದಾಗಿಯೇ ಇವತ್ತು ಕೇವಲ ದೆಹಲಿ ಮಾತ್ರ ಅಲ್ಲ, ನಮ್ಮ ದೇಶದಾದ್ಯಂತ ಈ ಒಂದು ಪ್ರತಿಭಟನೆಯ ಬಿಸಿ ಕಾವು ಹೆಚ್ಚಾಯಿತು. ಅದರಿಂದಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ತಮ್ಮದೇ ಆದಂತಹ ಒಂದು ಏನು ವಿಡಿಯೋವನ್ನ ರಿಲೀಸ್ ಮಾಡಿದ್ರು, ಈ ರೀತಿಯಲ್ಲಿ ನಾವು ಏನು ಕ್ರಮವನ್ನ ಕೈಗೊಂಡಿದೆ ಅನ್ನತಕ್ಕಂತ ವಿಚಾರವನ್ನ ಪ್ರಪ್ರಥಮ ಬಾರಿಗೆ ಅವರು ಹೇಳುವಂತಹ ಒಂದು ಸ್ಥಿತಿಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ನಿತಿನ್ ಗಡ್ಕರಿ ಅವರು ಈ ಇಂಧನ ಇಲಾಖೆಯ ಒಂದು ಸಚಿವರು ಅಲ್ಲದಿದ್ರು ಕೂಡ ಈ ಒಂದು ಹೆದ್ದಾರಿ ಇಲಾಖೆಯ ವ್ಯವಸ್ಥೆಯ ಜೊತೆಗೆ ಎಥನಾಲ್ ಮತ್ತು ಈ ಒಂದು ರೀತಿಯಲ್ಲಿ ಏನು ಪರಿಸರ ಸಹ್ಯ ಇಂಧನ ಇದೆ ಅದನ್ನ ಹೆಚ್ಚಾಗಿ ಸಂಶೋಧನೆ, ಅಭಿವೃದ್ಧಿ ಮತ್ತು ಅದನ್ನ ಹೇಗೆ ತರಬಹುದು ಅನ್ನತಕ್ಕಂತ ವಿಚಾರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಇವತ್ತು ಅದೇ ಕೂಡ ನಿತಿನ್ ಗಡ್ಕರಿ ಅವರನ್ನ ಇದೇ ಯುವ ವಿದ್ಯಾರ್ಥಿಗಳು ಇವತ್ತು ಪ್ರಶ್ನಿಸುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ಕ್ರೋಢೀಕರಣಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಯಾವ ಮಟ್ಟಿಗೆ ಮುಂದೆ ಹೋಗ್ತದೆ ಅನ್ನತಕ್ಕಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗಿದೆ. ಧನ್ಯವಾದಗಳು ಲಕ್ಷ್ಮೀನಾರಾಯಣ. ನೀವು ಫೀಲ್ಡ್ ಅಲ್ಲಿ ಇರುವವರು, ನಿಮಗೆ ಅವರ ಏನು ನಾಡಿಮಿಡಿತ ಅನ್ನೋದು ಗೊತ್ತಾಗ್ತದೆ. ಆ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಧನ್ಯವಾದಗಳು ಮಾತುಕತೆ ನಡೆಸಿದ್ದಕ್ಕೆ. ಸರ್, ಈಗ ಅವಿನಾಶ್ ಒಂದು ವಿಚಾರವನ್ನು ಹೇಳಿದರು, ಒಂದು ಭಾಳ ಪ್ರಾಮುಖ್ಯವಾದ ವಿಷಯವನ್ನು ಹೇಳಿದರು. ಎಥೆನಾಲ್ ಜೊತೆ ಪೆಟ್ರೋಲ್ ಮಿಕ್ಸ್ ಆದಾಗ ಯಾವ ರೀತಿಯ ಪರಿಣಾಮಗಳ ಬಗ್ಗೆ ಯಾರೂ ಮಾಹಿತಿಗಳನ್ನು ಎಲ್ಲೂ ಕೊಡ್ತಾ ಇಲ್ಲ. ಅದರಲ್ಲಿ ಏನಿದೆ, ಎಥೆನಾಲ್ ಅಂದ್ರೇನು, ಪೆಟ್ರೋಲ್ ಅಂದ್ರೇನು, 20% ಆದಮೇಲೆ ನನ್ನ ವೆಹಿಕಲ್ಗಳಿಗೆ ಏನಾಗ್ತದೆ. ಈಗ ಅಂದರೆ ಮೈಲೇಜ್ ಕಡಿಮೆ ಆಗ್ತದೆ, ಅದು ಕೆಲವರ ದೂರು, ಅದು ಅಪಾದನೆ ಇರ್ಬೋದು, ವಾಸ್ತವ ಇರ್ಬೋದು, ಬೇರೆ ವಿಚಾರ. ಕೆಲವರು ಅಪಾದನೆ ಕೊಡೋದಕ್ಕೆ, ಕೆಲವರು ಹೇಳ್ತಾರೆ 1 ವರ್ಷದಲ್ಲಿ ಹಾಳಾಯಿತು ಅಂತ. ಅದು ಒಂದೊಬ್ಬೊಬ್ಬರು ಒಂದೊಂದು ಹೇಳುವಂಥದ್ದು, ಕಾರಣಗಳು ಬೇರೆ ಇರ್ಬೋದು. ನೀವು ಅದನ್ನು ಅವೇರ್ನೆಸ್ ಕೊಡೋದಕ್ಕೆ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳು, ನೀವು ಹೇಳಿದ ಹಾಗೆ ಕಾನ್ಪುರಲ್ಲಿ ಇವರು ಎಲ್ಲ ದೊಡ್ಡ ಇದು ಕೊಟ್ಟಿರ್ಬೋದು, ಏನು ಸ್ಪೆಸಿಫಿಕೇಶನ್ ಕೊಟ್ಟಿರ್ಬೋದು. ಸಾಮಾನ್ಯ ಮನುಷ್ಯನಿಗೆ ಸ್ಪೆಸಿಫಿಕೇಶನ್ ಏನು ಅರ್ಥ ಆಗೋದಿಲ್ಲ. ನೀವು ಯಾವ ರೀತಿಯಲ್ಲಿ ಜನಗಳಿಗೆ ಮನದಟ್ಟು ಮಾಡಿದ್ದೀರಿ? ಸರ್, ಈ ಇಡೀ ವಿಷಯ ನೀವು ನೋಡು, ಒಂದು ಕಡೆಯಲ್ಲಿ ಕ್ಲಾರಿಟಿ ಅವ್ರು ಕೇಳ್ತಾರೆ. ಅಲ್ಲ, ಅವ್ರು ಕೇಳೋದಿಲ್ಲ, ನಾನು ಕೇಳೋದನ್ನು ನೀವು ಜನರಿಗೆ ಹೇಳಿ ಅಷ್ಟೇ. ಕ್ಲಾರಿಟಿ, ನಿತಿನ್ ಗಡ್ಕರಿ ಅವರು ಕ್ಲಾರಿಟಿ ಕೊಟ್ಟಾಗ ಇದೇ ಪ್ರಶ್ನೆ ಬರುತ್ತೆ ಸರ್, ಪೆಟ್ರೋಲಿಯಂ ಮಿನಿಸ್ಟರ್ ಅಂತ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಯಾವುದೇ ಒಂದು ಡೆವಲಪ್ಮೆಂಟ್ ಬಗ್ಗೆ ಅಥವಾ ಒಂದು ಹೊಸ ವಿಷನ್ ಬಗ್ಗೆ ಮಾತಾಡುವ ಹಾಗೆ ಇಲ್ವಾ? ಅವ್ರು ಮಾತಾಡೋದ್ ಕೂಡಲೇ ಅವ್ರು ಪೆಟ್ರೋಲಿಯಂ ಮಿನಿಸ್ಟರ್ ಅಂತ ಕೇಳಿಲ್ಲ. ನನ್ನ ಪ್ರಶ್ನೆ ಅಂದ್ರೆ, ಈಗ 20% ಇಲ್ಲ, ಅದೇ ಒಂದು ನಿಮಿಷ, 20% ಎಥನಾಲ್, 80% ಪೆಟ್ರೋಲ್, ಇದು ಬಂದು ಇದರಿಂದ ಏನು ಮೈಲೇಜ್ ಇರುತ್ತಾ ಇಲ್ವಾ, ಇಂಜಿನ್ ಹಾಳಾಗುತ್ತಾ, ನೀರು ಹೋದ್ರೆ ಏನಾಗುತ್ತೆ ಅದು ಕೇಳಿದ್ರು ಸರ್. ಇದಕ್ಕೇನೆ ಕ್ಲಾರಿಟಿ ಕೊಟ್ಟಿದ್ದು ಸರ್, ಮೊನ್ನೆ ಅವರೊಂದು ಲೈವ್ ಅಲ್ಲಿ ನಿತಿನ್ ಗಡ್ಕರಿ ಅವರು ಕ್ಲಾರಿಟಿ ಕೊಟ್ಟಿದ್ದೆ. ಏನಂತ ಹೇಳಿದಾರೆ ಅಂತ, ಮೈಲೇಜ್ ವಿಲ್ ಡ್ರಾಪ್. ಎಷ್ಟು ಪರ್ಸೆಂಟ್ ಇಂದ? ಮಿನಿಮಲ್ ಪರ್ಸೆಂಟೇಜ್ ಆಫ್ ಮೈಲೇಜ್ ಡ್ರಾಪ್ ಆಗತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಆದ್ರೆ ಆ ಮೈಲೇಜ್ ಡ್ರಾಪ್ ಆದ್ರೆ ಇನ್ ರಿವರ್ಸ್ ವಾಟ್ ವಿ ಆರ್ ಗೆಟಿಂಗ್ ಅಂತ ಹೇಳಿದ್ರೆ, ನಮ್ಮ ಪರ್ಯಾವರಣದಲ್ಲಿ ಪೊಲ್ಯೂಷನ್ಗಳು ಕಡಿಮೆ ಆಗ್ತದೆ. ಮತ್ತೆ ಇಂಜಿನ್ಗಳು ಸ್ಟ್ರೋಕ್ ಆಗುವಂತ ರೀಸನ್ಗಳೆಲ್ಲ ಯಾಕೆ ಸರ್? ಯಾಕಂದ್ರೆ ನನ್ನ ಅಕ್ಕನ ಮಗ ಅವನು ಹೇಳ್ತಾನೆ ಐ-ಆಕ್ಟೇನ್ ಫ್ಯೂಲ್ ಅಂತ ಎಥನಾಲ್ ಹೇಳಿದ್ರೆ ಕಂಬಷನ್ ರೇಟ್ ಅದರಲ್ಲಿ ಜಾಸ್ತಿ ಇರುತ್ತೆ. ಕಂಬಷನ್ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾರ. ಆದ್ರಿಂದ ಪವರಿಗೆ ಏನು ದೊಡ್ಡ ಸಮಸ್ಯೆ ಬರಲ್ಲ. ಸೊ ಅಟ್ ಆನ್ ಅ ಲಾಂಗರ್ ರನ್ ಸರ್, ನಾವು ಈಗ ಹೇಳ್ತೀವಿ, ಎಲ್ಲ ವಿಷಯ ಹೇಳ್ತೀವಿ, ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡ್ಬೇಕಲ್ವಾ? ಇವರು ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿಲ್ಲ. ಇದು ಇಂಪ್ಲಿಮೆಂಟ್ ಆದ್ಮೇಲೆ ಪೊಲ್ಯೂಷನ್ ಎಷ್ಟು ಸಂಖ್ಯೆಯಲ್ಲಿ ಕಡಿಮೆ ಆಗ್ತದೆ ಆ ಬಗ್ಗೆ ಇವರು ಮಾತಾಡ್ತಾ ಇಲ್ಲ. ಈಗ ಏನಾಗಿದೆ ಗೊತ್ತಾ ಸರ್, ಇಡೀ ಒಂದು ದೇಶದಲ್ಲಿ ಏನಾಗಿದೆ ಗೊತ್ತಾ ಸರ್, ಇವರು ಮಾಡುದು ಅಪಪ್ರಚಾರ ಮಾತ್ರ. CAA NRC ಅಪಪ್ರಚಾರ ಮಾಡಿದ್ರು, ಸ್ಟೇಟ್ಮೆಂಟ್ ಕೊಟ್ರು. ಪಾಪ ಇಲ್ಲಿ ಮಂಗಳೂರಲ್ಲಿ 2 ಮಕ್ಕಳು ಸತ್ರು.
ಇವರದ್ದು ಅಪಪ್ರಚಾರ ಅಲ್ಲ, ನಾವು ಇದಕ್ಕೆ ಬರೋಣ, ಎಥನಾಲ್ಗೆ ಬರೋಣ. ನಾನು ಹೇಳೋದು SIR ಬಗ್ಗೆ ಅಪಪ್ರಚಾರ ಅದು ಬೇಡ. ನೀವು ಸಾಮಾನ್ಯ ಜನರ ಮಾನಸಿಕತೆ ಹೇಗಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ವಿರೋಧ ಮಾಡಿದ್ರೆ ಅದು 100% ಅವಿನಾಶ್ ಅವರ ವಿರೋಧ ಮಾಡಿದ್ರೆ ಅದು 100% ದೇಶಕ್ಕೆ ಫಾರ್ ಆಗಿರುತ್ತೆ. ಇದರಿಂದ ಅವರು ವಿರೋಧ ಮಾಡ್ತಿದ್ದಾರೆ. ಸಾಮಾನ್ಯ ಜನರ ವಿಷಯ ಸರ್. ನೀವು ವಿರೋಧ ಮಾಡಿದಷ್ಟು ಸಪೋರ್ಟ್ ಮಾಡೋದು ಜಾಸ್ತಿ. ನಮ್ಮ ಪರಿಸರದಲ್ಲಿ ಪೊಲ್ಯೂಷನ್ ಕಡಿಮೆ ಆಗ್ತದೆ, ಖಂಡಿತ ಅದನ್ನೆಲ್ಲ ಒಪ್ಕೊಳ್ತೇವೆ. ನಾವು ಯಾವುದನ್ನು ಡಿಲೇ ಮಾಡಲಿಲ್ಲಲ್ಲ. ವಿ ಆರ್ ನಾಟ್ ಟೋಟಲಿ ಎಗೇನ್ಸ್ಟ್ ಯಾವುದು ಎಥನಾಲ್ ಮಿಕ್ಸಿಂಗಿಗೆ ನಾವು ಎಗೇನ್ಸ್ಟ್ ಇಲ್ಲ. ಯು ಮೇಕ್ ಇಟ್ 80%, ನೋ ಪ್ರಾಬ್ಲಮ್. ನಾವು ಆದರೆ ನಾವು ಹೇಳುವಂತದ್ದು ಇಷ್ಟೇ, ಅದಕ್ಕೆ ಸರಿಯಾಗಿ ನಮಗೆ ಫೆಸಿಲಿಟಿ ಆಗ್ಬೇಕಲ್ಲ, ಇನ್ಫ್ರಾಸ್ಟ್ರಕ್ಚರ್. ಈಗ ಅದೇ ಚರ್ಚೆಗೆ ಬರ್ಲಿಕ್ಕೆ ರೆಡಿ ಇರಲ್ಲ ಸರ್. ಚರ್ಚೆ ಮಾಡಬೇಕು, ಸದನದಲ್ಲಿ ಚರ್ಚೆ ಮಾಡ್ಬೇಕಲ್ಲ ಸರ್. ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವಿನಾಶ್, ನೀವು ಬಂದು ಸದನದ ಬಗ್ಗೆನೇ ಪ್ರತಿ ಬಾರಿ ಹೇಳಿದ್ರೆ ಆಗೋದಿಲ್ಲ. ನಾನು ಕೇಳಿದ ಪ್ರಶ್ನೆಗಳೇನು? ಅಲ್ಲ, ಅವ್ರು ಕೇಳಿದ ಪ್ರಶ್ನೆ ನಾನಲ್ಲ ಕೇಳೋದು. ನಾನು ಸರ್ ಈ ಬಗ್ಗೆ ಕೊಡುವಂತ ಕ್ಲಾರಿಟಿ ಬಿಡಿ. ಈಗ ನೀರು ಎಥನಾಲ್ ಒಳಗೆ ಏನಾದ್ರು ನೀರು ಹೋದ್ರೆ ಏನಾಗುತ್ತೆ? ಒಂದು ಪ್ರಶ್ನೆ, ಒಂದು ಕರೆ ನೋಡೋಣ. ಹಲೋ 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 ಸರ್, ನಮಸ್ತೆ. ನಮಸ್ಕಾರ. ನಾವು ಪುತ್ತೂರಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ನಮಸ್ಕಾರ. ಏನ್ ಇವತ್ತು ಚರ್ಚೆ ನಡೀತಿದೆ E20 ಬಗ್ಗೆ. ನನಗೆ ಅನ್ಸಿದ ಮಟ್ಟಿಗೆ ಈಗ ನೋಡಿ, ಗೊಂದಲ E20 ಬೇಕು ಏನೋ ಬೇಡ ಅನ್ನುವಂಥದ್ದಲ್ಲ. E20 ಇರುವಂತ ಗೊಂದಲ ಈಗ ನಮ್ಮ ವಾಹನಗಳಿಗೆ ತೊಂದರೆ ಆಗ್ತಿದೆಯೋ ಇಲ್ಲೋ ಅನ್ನುವಂಥದ್ದು. ನನಗೆ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಎಲ್ಲೋ ಎಡವು ತೋರಿಸ್ತಾ ಇದೆ ನನಗೆ. ನೋಡಿ 2014ರಿಂದ ಹಲೋ 2020 ಈಗ ನೋಡಿ 20% ಎಥನಾಲ್ ಮಿಕ್ಸ್ ಮಾಡುವ ಬಗ್ಗೆ ನೀವು ಜಾರಿ ತಂದ್ರಿ. ಈಗ E20 ಪೆಟ್ರೋಲ್ ಜಾರಿಗಿದೆ. ನೋಡಿ, ಅಟಾರ್ನಿ ಜನರಲ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿಕೆ ಕೊಡ್ತಾರೆ, ಇದ್ರ ಬಗ್ಗೆ ಇನ್ನು ಪ್ರಯೋಗ ನಡೀತಾ ಇದೆ, ಇನ್ನು ರಿಪೋರ್ಟ್ ಬಂದಿಲ್ಲ ಅಂತ. ನೋಡಿ, ನೀವು ಒಂದು ರಿಪೋರ್ಟ್ ಬಂದಿಲ್ಲ ಅಂದ್ರೆ E20 ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ? ಸ್ವಲ್ಪ ದಿನದ ನಂತರ ನೀವೇ ಹೇಳ್ತೀರಿ 5-10% ಮೈಲೇಜ್ ಡೌನ್ ಆಗತ್ತೆ ಇದರಿಂದ ಅಂತ. ಸರಿ, ಇದರ ಪರಿಹಾರವನ್ನ ಗ್ರಾಹಕರಿಗೆ ಕೊಡೋರು ಯಾರು? 2030 ಒಳಗೆ ನೀವು 30 ಪೆಟ್ರೋಲ್ ಬರುತ್ತೆ ಅಂತ ಹೇಳ್ತೀರಿ. ಈಗ ನೋಡಿ, ಬ್ರೆಜಿಲ್ E30 ಪೆಟ್ರೋಲ್ ಬರುತ್ತದೆ. ಎಲ್ಲಾ ಪ್ರಯೋಗಗಳನ್ನು ನೋಡು, ಪ್ರಾಕ್ಸಿ ಇಂಜಿನ್ಗಳು ಈಗಾಗಲೇ ಬ್ರೆಜಿಲ್ ಅಲ್ಲಿ ಇದಾವೆ E30 ಪೆಟ್ರೋಲ್ ಬರುವಂತದ್ದು. ಭಾರತದಲ್ಲಿ E30 ಸೆಟ್ ಆಗುವಂತ ಎಂಜಿನ್ಗಳು ಎಲ್ಲಿದ್ದಾವೆ? ತಯಾರಾಗಿಲ್ಲ. ಹಾಗಿದ್ರೆ ಕಾರ್ ತಗೊಂಡವರೆಲ್ಲ ಮಾಡ್ಬಿಡ್ಬೇಕಾ 2030 ಸರಿ. ಇದು ನಷ್ಟವನ್ನು ಹೊರೋರು ಯಾರು? ನೋಡಿ, ನಿತಿನ್ ಗಡ್ಕರಿ ಹೇಳ್ತಾರೆ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಂಧನ ಸಚಿವರನ್ನ ಕೇಳಿ ಅಂತಾರೆ. ನೀವು E20 ಪೆಟ್ರೋಲ್ ಇಂಧನ ಸಚಿವರನ್ನ ಕೇಳಿ ಅಂತಾರೆ ಪೆಟ್ರೋಲ್ ರೇಟ್ ಯಾಕೆ ಕಡಿಮೆ ಮಾಡಿಲ್ಲ ಅಂತಂದ್ರೆ. ಹೌದಾ? ಅಲ್ಲಿ ಬರೀ ಇಂಧನ ಸಚಿವರನ್ನ ಕೇಳೋದಂದ್ರೆ E20 ಪೆಟ್ರೋಲ್ ಬಗ್ಗೆ ಹೊಣೆಗಾರಿಕೆ ಯಾರ್ದು? ಬೇಕಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೆ. ಅವರು ಉತ್ತರ ಕೊಡ್ತಾರೆ ನಮ್ಮ ಬಿಜೆಪಿ. ಹಲೋ, ಕೇಳಿಸ್ತಾ ಇದೆ ಸರ್, ಹೇಳಿ. ಈಗ ಮತ್ತೆ ಯಾವ್ದು ರೀತಿ ಇದೆ ಅಂದ್ರೆ, ಈಗ E30 ಪೆಟ್ರೋಲ್ ಆಯ್ತು, ಇಂಜಿನ್ ನೋಡಿ, ಅದು ಯಾವಾಗ ಇಶ್ಯೂ ಉಟ್ಕೋತಂದ್ರೆ, ಒಂದು ಇನ್ಶೂರೆನ್ಸ್ ಕಂಪನಿ E20 ಪೆಟ್ರೋಲ್ ಅನ್ನ ಬಳಕೆ ಮಾಡಿದ್ರೆ ಇಂಜಿನ್ ಏನಾದ್ರು ತೊಂದ್ರೆ ನಾವು ಕ್ಲೇಮ್ ಕೊಡಲ್ಲ ಅಂತಿದ್ದಾರೆ. ಇದು ಇಂಡಿಯಾದೇ ಕಂಪನಿ ಅಲ್ಲ. ಒಂದು ನೀವು ಇನ್ಶೂರೆನ್ಸ್ ಕಂಪನಿಗಳೇ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಅಂತಂದ್ರೆ ಹಾಗಾದ್ರೆ ಕಸ್ಟಮರ್ ಯಾರನ್ನ ಕೇಳಬೇಕು? ಹೌದು. ನೋಡಿ, ನೀವು ಅಟಾರ್ನಿ ಜನರಲ್ ಅವರು ಈ ರೀತಿ ಹೇಳಿಕೆ ಕೊಡ್ತಾರೆ, ಇನ್ನು ಪ್ರಯೋಗಾರ್ಥದಲ್ಲಿ ಇದೆ, ಇನ್ನು ಅದು ರಿಪೋರ್ಟ್ ಇಲ್ಲ ಅಂತಾರೆ. ನೀವು ಅಂತೀರಿ ಇಂಜಿನ್ ಯಾವ್ದು ತೊಂದರೆ ಇಲ್ಲ ಅಂತೀರಿ, ಬರೀ ಮೈಲೇಜ್ ಕಡಿಮೆ ಆಗತ್ತೆ ಅಂತೀರಿ. ಸರಿ, ಇದ್ರಲ್ಲ ಕೊನೆಯ ಹೊಣೆಗಾರಿಕೆ ಯಾರ್ದು? ಬೇಕಲ್ಲ. ಹೌದೌದು. ಅಂದ್ರೆ ಸರ್ಕಾರನೇ ಉತ್ತರ ಕೊಡಬೇಕು. ಈಗ ನೋಡಿ, ಎಥನಾಲ್ 20% ಮಿಕ್ಸ್ ಮಾಡಿದ್ರಿ, 20% ರೇಟ್ ಕಡಿಮೆ ಮಾಡ್ಬೇಕಿತ್ತಲ್ಲ ಪೆಟ್ರೋಲ್, ಯಾಕೆ ಕಡಿಮೆ ಆಗಿಲ್ಲ? ರೈತರಿಗೆ ಟ್ರಾನ್ಸ್ಫರ್ ಆಗಿದೆ ಅಂದ್ರೆ ರೈತರಿಗೆ ಖರ್ಚಿನ ಬೆಲೆ ಆಗೋದು FRP ಮೇಲೆ. ಹೌದಾ? ಹಾಗಾದ್ರೆ 3,000 ರೂಪಾಯಿ ಟನ್ ಇದೆ. ಯಾಕೆ ಎಥನಾಲ್ ರೇಟ್ ರೈತರಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗಿದೆ ನೇರವಾಗಿ? ಅಲ್ಲ, ರೈತರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾರೆ ಅಲ್ಲ ಅವರು, ಅಲ್ಲಿಂದ ಬಂದಿರೋದು. ಯಾವ ರೀತಿ ಅಲ್ಲ, ನೀವು ನೋಡಿ FRC ಆಧಾರದ ಮೇಲೆ ರೈತರಿಗೆ ಕಬ್ಬಿನ ರೇಟ್ ಇದು ಮಾಡ್ತಾ ಇದ್ದೀರಿ, ಎಥನಾಲ್ ಮೇಲಲ್ಲ. ಶುಗರ್ ನೋಡಿ, ಶುಗರ್ ಕಂಪನಿಗಳು ಎಥನಾಲ್ ಅನ್ನ ಶುಗರ್ ರೆಡಿ ಆದ್ಮೇಲೆ ಮಾಡ್ತಾರಲ್ಲ ಎಥನಾಲ್ ಅನ್ನ. ಖಂಡಿತ. ನೀವು ಅಮೌಂಟ್ ಹೇಗೆ ಟ್ರಾನ್ಸ್ಫರ್ ಮಾಡ್ತೀರಿ? ಯಾವ ಲೆಕ್ಕದಲ್ಲಿ ಹೇಳ್ತೀರಿ 1,700 ಕೋಟಿ ರೈತರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ? ಆಧಾರನೇ ಇಲ್ಲಲ್ಲ. ಸರಿ. ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ, ಈಗ ಏನು ನಮಗೇನು ಲಾಭ ಏನಿದೆ, ನಿಮ್ಮ ಪ್ರಶ್ನೆ ಜೊತೆ ನಮ್ಮ ಮಾತು, ಈ ಲಾಭ ಏನಿದೆ ನಮಗೆ, ಈಗ ನಾವು ಕ್ರೂಡನ್ನು ಇಂಪೋರ್ಟ್ ಮಾಡ್ತಾ ಇಲ್ಲ, 20% ನಾವೇ ಇಲ್ಲಿಂದ ಮಾಡ್ತಾ ಇದ್ದೇವೆ ಅಂತ, ಅದರ ಲಾಭವನ್ನು ಜನರಿಗೂ ಕೊಡಬೇಕಾದಂತ ಅನಿವಾರ್ಯತೆ ಸಹ ಇದೆ. ರೈತರಿಗೆ ನೋಡಿ ಸರ್, ಈಗ 5-10% ಮೈಲೇಜ್ ಕಡಿಮೆ ಆಗಿದ್ದು ಆ ಗ್ರಾಹಕನಿಗೂ ಕೊಡ್ಬೇಕಲ್ಲ ನೀವು, ಕಾರ್ ಕಸ್ಟಮರಿಗೆ. ಮಾಡ್ತಾನೆ. ಸರಿ ಸರ್, ನೀವು ಕೆಲವು ಒಳ್ಳೆ ಅಭಿಪ್ರಾಯಗಳನ್ನು ಹೇಳಿದ್ದೀರಿ. ಅವಿನಾಶ್ ಸುವರ್ಣ ಅವರು ಉತ್ತರ ಕೊಡಿ. ಧನ್ಯವಾದಗಳು. ನೋಡಿ, ಅವರು ಕೆಲವು ವಿಚಾರಗಳನ್ನು ಹೇಳಿದರು ಸರ್. ಅವ್ರು ಕೇಳಿರುವಂಥ ಎಲ್ಲ ಆರ್ಗ್ಯುಮೆಂಟ್ಗಳಿಗೆ ಕೊಡಿ ಉತ್ತರ ಹೇಳಿ. ಪ್ರಪ್ರಥಮವಾಗಿ ಇನ್ಶೂರೆನ್ಸ್ ಬಗ್ಗೆ ಅವರು ಮಾತಾಡಿದ್ರು. ಹೌದು.
ಆರ್ಗ್ಯುಮೆಂಟ್ ಏನಿದೆ ಅಂತ ಹೇಳಿದ್ರೆ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ರಿಜೆಕ್ಟ್ ವಾರಂಟಿ ಕ್ಲೇಮ್ಸ್ ಫಾರ್ E20 ಡ್ಯಾಮೇಜ್ ಅಂತ ಈ ತರ ಕ್ಲೇಮ್ ಅದರ್ ಇದು ಏನು ಸೊ ಬೇಸಿಕ್ ಇದರ ಫ್ಯಾಕ್ಟ್ ಆಸ್ ಸರ್ಟಿಫೈಡ್ ಬೈ ಇಂಡಿಯಾದ OEMs ಯಾರು ಡೀಲರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಮಾರುತಿ ಸುಜುಕಿ ಯುಂಡೈ ಟಾಟಾ ಹ್ಯಾವ್ ಕ್ಲಾರಿಫೈಡ್ ದಟ್ ಸ್ಟ್ಯಾಂಡರ್ಡ್ ವಾರಂಟಿ ಟರ್ಮ್ಸ್ ವಿಲ್ ಫುಲ್ಲಿ ರಿಮೇನ್ ಇಂಟ್ಯಾಕ್ಟ್ ಯಾವುದೇ ರೀತಿಯಾಗಿ E20 ಡ್ಯಾಮೇಜ್ ಇಂದಾಗಿ ಎಲ್ಲ ಕಂಪನಿಗಳು ಮಾಡಲೇಬೇಕು ಸರ್, ಮಾಡಲೇಬೇಕು ಸರ್, ಮಾಡಲೇಬೇಕು. ಒಂದು ಇವರೀಗ ಹೇಳ್ತಾರೆ ಈಗ ಇಂಥದ್ದೊಂದು ಕೇಸ್ ತಂದು ಕೊಡ್ಲಿ ಸರ್, ಕ್ಲೇಮ್ ಆಗಿಲ್ಲ ಈ ಕಾರಣಕ್ಕೆ ಅಂತ. ಮಾರುತಿದೊಂದು ಗೊತ್ತಿದೆಯಲ್ಲ ಕೇಸ್ ಸರ್ ವಾಟರ್ ಡ್ಯಾಮೇಜ್ ಅಂತ ಹೇಳಿದಾರಲ್ಲ ಸರ್, ವಾಟರ್ ಎಥನಾಲ್ ಜೊತೆ ಹೋಗಿರ್ಬೋದು ಸರ್. ಎಷ್ಟು ಪರ್ಸೆಂಟ್ ಸರ್ ಎಥನಾಲ್ ಜೊತೆ ಬ್ಲೆಂಡ್ ಆಗೋದು, ಎಷ್ಟು ಮಾಯ್ಚರ್ ಬರೋದು ಎಷ್ಟು ಪರ್ಸೆಂಟ್ ಸರ್? ಎಥನಾಲ್ ಜೊತೆ ಪೆಟ್ರೋಲ್ ಮಿಕ್ಸ್ ಆದ್ರೆ ಒಂದೇ ನಿಮಿಷ ನೋಡಿ, ಅದು ನೀವು ಆಗ ಕೇಳಿದ ಪ್ರಶ್ನೆ. ಎಥನಾಲ್ ಅಬ್ಸರ್ಬ್ಸ್ ವಾಟರ್ ಅಂಡ್ ಕಾಸಸ್ ಸಪರೇಟ್ ಫೇಸ್ ಸಪರೇಷನ್ ಅಂತ, ಅದಕ್ಕೆ ಕೂಡ ಎಕ್ಸ್ಪರ್ಟೈಸ್ ನಾಲೆಜ್ ಇದೆ. ಎಥನಾಲ್ ಇಸ್ ಹೈಗ್ರೋಸ್ಕೋಪಿಕ್, ಮಾಡರ್ನ್ ಕಾರ್ಸ್ ಗಳಲ್ಲಿ ಆಗಿರ್ಲಿ ಯಾವ್ದಿರ್ಲಿ ಮಿಕ್ಸ್ ಆಗಕ್ಕೆ ಬಿಡಲ್ಲ ಅದು. ಏನ್ ಮಾಯ್ಚರ್ ಬಂದ್ರು ಇಟ್ ಗೆಟ್ಸ್ ಅಬ್ಸಾರ್ಬ್ಡ್ ಬ್ಯಾಕ್ ಟು ದ ಏರ್ಸ್.